ಮೂರು ದಿನಗಳಿಂದ ಅನ್ನ ಆಹಾರವಿಲ್ಲದೆ ಅಸಹಾಯಕ ಸ್ಥಿತಿಯಲ್ಲಿ ಉಡುಪಿಯ ಇಂದ್ರಾಳಿ ರೈಲ್ವೆ ಸೇತುವೆಯ ಸಮೀಪ ವಿಷಜಂತುಗಳು ಆಶ್ರಯ ಪಡೆದಿರುವಂತಹ ಗಿಡಗಂಟಿಗಳ ಪೊದೆಯ ಸನಿಹ ಅರೆನಗ್ನ ಸ್ಥಿತಿಯಲ್ಲಿ ಬಿದ್ದುಕೊಂಡಿದ್ದಂತಹ ಮಹಿಳಾ ಸಹಾಯವಾಣಿಯ ಕಾರ್ಯಕರ್ತರು ಮತ್ತು ನಾಗರಿಕ ಸಮಿತಿಯ ಕಾರ್ಯಕರ್ತ ನಿತ್ಯಾನಂದ ಒಳಕಾಡು ಅವರು ಕಾರ್ಯಾಚರಣೆ ನಡೆಸಿ ರಕ್ಷಿಸಿದ ಘಟನೆ ಶನಿವಾರ ನಡೆದಿದೆ। ಈ ಮಹಿಳೆಯನ್ನ ಮುಂಬೈ ಠಾಣೆ ಮೂಲದ ಬೇಗಂ ಎಂದು ಗುರುತಿಸಲಾಗಿದೆ। ಮಹಿಳೆಗೆ ಪುನರ್ವಸತಿ ಕಲ್ಪಿಸಲು ನಿಟ್ಟೂರಿನ ಸಖಿ 1+ ಸೆಂಟರ್ಗೆ ದಾಖಲಿಸಲು ಪ್ರಯತ್ನವನ್ನ ಮಾಡಲಾಯಿತು। ಆದರೆ ಮಹಿಳೆ ಮಾನಸಿಕ ಅಸ್ವಸ್ಥೆಯಾಗಿದ್ದರಿಂದ ದಾಖಲಾತಿಗೆ ಅಡ್ಡಿಯಾಯಿತು। ಬಳಿಕ ಸಾಂತ್ವನ ಕೇಂದ್ರದ ಸಹಕಾರದಿಂದ ಚಿಕಿತ್ಸೆಗಾಗಿ ದೊಡ್ಡನಗುಡ್ಡೆಯ ಡಾಕ್ಟರ್ ಎವಿ ಬಾಡಿಗ ಆಸ್ಪತ್ರೆಗೆ ದಾಖಲಿಸಲಾಯಿತು। ರಕ್ಷಣಾ ಕಾರ್ಯಾಚರಣೆಯಲ್ಲಿ ಮಹಿಳಾ ಸಹಾಯವಾಣಿ ಕೇಂದ್ರದ ಸಮಾಲೋಚಕಿ ಪೂರ್ಣಿಮಾ, ಸಾಮಾಜಿಕ ಕಾರ್ಯಕರ್ತೆ ಸುಮತಿ, ಗಸ್ತು ಪೊಲೀಸ್ ಅಧಿಕಾರಿ ನಿಖಿತಾ, ಅಶ್ವಿತಾ, ಮೀನಾ ಅವರು ಸಹಕರಿಸಿದರು। আকবর মাস্টারের শালি, আমার নাম বেগুন, পলিসিন হবে বেগুন বেগম বেগম হ্যাঁ বেগম বেগম बेगम बेगम পাগড়ি কালার বেটা। गाँव किधर तुम्हारा? গ্রামের নাম দত্তবেড়া। हाँ? দত্তবেড়া, দত্তবেড়া, শেরপুর দত্তবেড়া। शेरपुर। হ্যাঁ, এই ভাই শেরপুরের জমি বেচা পারবে, রেল হবে এখন। হ্যাঁ শেরপুর, শেরপুর নশদপুর, नौशदपुर। হ্যাঁ নশদপুর শেরপুর नौशद ভালো লাগবে। পলির বোন জিন হবে। গোবিন্দপুর জমি পাবেন আকবর মাস্টার। कौन सा स्टेट स्टेट कौन सा है तुम्हारा? আমাদের अहमदाबाद। থানা আদম দেখি। थाना दोंबिली। थाना 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 दोंबिली। मुंबई मुंबई मुंबई। बॉम्बे को বিড়ি খামা আমি মায়ের আরো সন্তান হবে। तुम्हारा उम्र कितना है तेरे को? আমার ওই নানা আছে। तो उम्र एज? আমার হাজবেন্ড বিয়ে করছে। হ্যাঁ কাইসার বিয়ে করছে। করুক, ওরা ভালো আছে। মা পলি জমি দেবে না, যত কিছু সন্তান